ದಕ್ಷಿಣ ಕನ್ನಡ ಜಿಲ್ಲಾ ಯುವ ಜನತಾ ದಳದ ನೇತೃತ್ವದಲ್ಲಿ ಪಂಪ್ವೆಲ್ ಹಾಗೂ ತೊಕ್ಕೊಟ್ಟು ರಾಷ್ಟ್ರೀಯ ಹೆದ್ದಾರಿಯ ನಿಧಾನಗತಿಯ ಮೇಲ್ಸೇತುವೆ ಕಾಮಗಾರಿಯನ್ನು ವಿರೋಧಿಸಿ ಪಂಪ್ವೆಲ್ ವೃತ್ತದ ಬಳಿ ಬೃಹತ್ ಪ್ರತಿಭಟನೆ ನಡೆಯಿತು. ಕಳೆದ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಪಂಪ್ವೆಲ್ ಹಾಗೂ ತೊಕ್ಕೊಟ್ಟು ರಾಷ್ಟ್ರೀಯ ಹೆದ್ದಾರಿಯ ಮೇಲ್ಸೇತುವೆ ಕಾಮಗಾರಿಯನ್ನ ವಿರೋಧಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಜನತಾ ದಳ ಕೇಂದ್ರ ಸರ್ಕಾರದ ದುರಾಡಳಿತ ಮತ್ತು ಸಂಸದ ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಒಕ್ಕೂರುಳಿನ ಧಿಕ್ಕಾರ ಕೂಗಿ ಕೆಲ ಕಾಲ ರಸ್ತೆ ತಡೆ ನಡೆಸಿದ್ರು. ಪ್ರತಿಭಟನೆಯನ್ನ ಉದ್ದೇಶಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಮೊಹಮ್ಮದ್ ಕುಂಜಿ ಮಾತನಾಡಿ, ಕಳೆದ 10 ವರ್ಷಗಳಿಂದ ಸಂಸದ ನಳಿನ್ ಕುಮಾರ್ ಕಟೀಲ್ ಸುಳ್ಳು ಹೇಳಿಕೊಂಡೇ ಅಧಿಕಾರ ನಡೆಸಿದ್ದಾರೆ. ಮೇಲ್ಸೇತುವೆ ಕಾಮಗಾರಿ ನಿಲ್ಲಲು ನವಯುಗ್ ಕಂಪನಿ ಕಾರಣ ಎಂದು ಹೇಳುವ ಮೂಲಕ ಬೇಜವಾಬ್ದಾರಿಯ ಉತ್ತರ ನೀಡುತ್ತಿದ್ದಾರೆ ಎಂದು ಹೇಳಿದ್ರು. ಇವರು ಎಂಪಿ ಆಗಿ ಇವರು ಮಾಡಬೇಕಾದ್ರೆ ಇವರು ಮಾಡದೆ ಬಾಕಿ ಇವರು ಮೆಂಬರ್ ಆಫ್ ಪಾರ್ಲಿಮೆಂಟ್ ಈ ಪಾರ್ಲಿಮೆಂಟ್ 10 ವರ್ಷದಲ್ಲಿ 2 ಸಲ ಎಂಪಿ ಆಗಿ ಇವರು ಮಾಡಬೇಕಾದ ಕರ್ತವ್ಯವನ್ನು ಇವರಿಗೆ ಮಾಡಲಿಕ್ಕಾಗದೆ ಇವತ್ತು ಈ ಕಾಂಟ್ರಾಕ್ಟರ್ಗಳ ಆ ನವಯುಗ ಸಂಸ್ಥೆಯ ಮೇಲೆ ಏರುವಂಥದ್ದು ಅಲ್ಲ ಅಧಿಕಾರಿಗಳ ಮೇಲೆ ಏರುವಂಥದ್ದು ಪ್ರಚಾರ ಗಿಟ್ಟಿಸುವಂತಹ ಕಾರ್ಯಕ್ರಮವನ್ನು ಚುನಾವಣೆ ಬಂದಾಗ ಮಾಡ್ತಾರೆ. ಇವರು ಇದಕ್ಕೆ ನಾಲಾಯಕ್ ಇವರು ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಾವು ಜಿಲ್ಲಾ ಯುವ ಜನತಾ ದಳ ಮತ್ತು ಜನತಾ ದಳದ ವತಿಯಿಂದ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇದ್ದೇವೆ. ಅನಂತರ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಜೆಡಿಎಸ್ ಅಧ್ಯಕ್ಷ ಅಕ್ಷಿತ್ ಸುವರ್ಣ ಮಾತನಾಡಿ, ಮಂಗಳೂರಿನ ಹೃದಯ ಭಾಗವಾಗಿರುವ ಪಂಪ್ವೆಲ್ನ ಮೇಲ್ಸೇತುವೆ ಕಾಮಗಾರಿ ಕಳೆದ 8 ವರ್ಷದ ಹಿಂದೆ ಪ್ರಾರಂಭ ಕಂಡರೂ ಯಾವುದೇ ಪ್ರಯೋಜನವಾಗಿಲ್ಲ. ಅನೇಕ ಸಾರ್ವಜನಿಕರ ಜೀವ ತೆಗೆದುಕೊಂಡಿದೆ. ಈ ಕಾಮಗಾರಿ ಬೇಗ ಮುಗಿಯದೇ ಇದ್ರೆ ಉಗ್ರ ಹೋರಾಟ ಮತ್ತು ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಎಚ್ಚರಿಸಿ ಸಂಸದ ನಳಿನ್ ಕುಮಾರ್ ಕಟೀಲ್ ರಾಜೀನಾಮೆಗೆ ಒತ್ತಾಯಿಸಿದ್ರು. ಇಲ್ಲಿ ಯಾಕಂದ್ರೆ ಇದು ಮಂಗಳೂರಿನ ಮುಖ್ಯ ಹೃದಯ ಭಾಗವಾಗಿರ್ತಕ್ಕಂಥ ಪಂಪ್ವೆಲ್ ವೃತ್ತ, ಇಲ್ಲಿ ಅನೇಕ ಸಾರ್ವಜನಿಕರು ಸಾವನ್ನಪ್ಪಿದ್ದಾರೆ, ಅನೇಕರು ನೋವು ನಲಿದೆ. ದಿವಸ ನಿಮಗೆ ಕಾಣ್ಬೋದು ಇಲ್ಲಿ ಎಷ್ಟು ಸಂಚಾರ ಅಸ್ತವ್ಯಸ್ತ ಆಗುತ್ತೆ ಅಂತ ತಾವೆಲ್ಲರೂ ನೋಡಿರ್ಬೋದು. ಅದಕ್ಕೆ ನಾವು ಒಂದೇ ಬೇಡಿಕೆ ಅಂದರೆ ನಮ್ಮ ಸಂಸದರು ಇದನ್ನು ತಕ್ಷಣವೇ ಪೂರ್ಣಗೊಳಿಸುವಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಅವರ ಕೈಯಲ್ಲಿ ಆಗದಿದ್ದಲ್ಲಿ ಇವರು ರಾಜೀನಾಮೆಯನ್ನು ಕೊಡಬೇಕಂತ ನಾನು ಎಚ್ಚರಿಕೆ. ಈ ಸಂದರ್ಭ ಜೆಡಿಎಸ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಫೈಜಲ್ ರೆಹಮಾನ್, ಜೆಡಿಎಸ್ ಜಿಲ್ಲಾ ಯುವ ಪ್ರಧಾನ ಕಾರ್ಯದರ್ಶಿಗಳಾದ ಮಧುಸೂದನ್ ಗೌಡ, ಶ್ರೀನಾಥ್ ರೈ, ರಾಮ್ ಗಣೇಶ್, ಸುರತ್ಕಲ್ ಬ್ಲಾಕ್ ಅಧ್ಯಕ್ಷ ಅಬ್ದುಲ್ ಅಜೀಜ್ ಸಹಿತ ಮತ್ತಿತರರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಪವನ್ ಕಾಚ್ಮಡ್ಕ, ವಿ4 ನ್ಯೂಸ್ 7 ಮಂಗಳೂರು.